ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ರವೆ ಲಡ್ಡು ಮಾಡ್ತೇನೆ. ಇದು ಮಾಡಲಿಕ್ಕೆ ಸುಲಭವಾಗಿದೆ. ಒಂದು 10ರಿಂದ 15 ನಿಮಿಷ ಸಾಕು. ಈಗ 1 ಕಪ್ಪು ರವೆ ತಗೊಂಡಿದ್ದೇನೆ, ಮತ್ತು 4 ಚಮಚ ತುಪ್ಪ, ಮತ್ತು 3/4 ಕಪ್ಪು ಸಕ್ಕರೆ, ಅದಕ್ಕೆ 4ರಿಂದ 5 ಏಲಕ್ಕಿ, ಮತ್ತು ಹಾಲು 3/4 ಲೋಟ ತಗೊಂಡಿದ್ದೇನೆ. ಅದು ಎಷ್ಟು ಬೇಕೋ ಅಷ್ಟು ಮತ್ತೆ ನಾವು ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ. ಈಗ ತುಪ್ಪ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ. ಆಗ ತೋರಿಸಲಿಲ್ಲ ನೋಡಿ, ಈಗ ತೋರಿಸ್ತಿದ್ದೇನೆ. ಉಬ್ಬಿ ಬಂದಿದೆಯಲ್ಲ, ಸಾಕು ಇದಕ್ಕೆ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ರವೆ ಹಾಕ್ಕೊಳ್ತೇನೆ. ಈಗ ನೋಡಿ, ಇದು ಹುರ್ಕೊಂಡಾಗಿದೆ. ಇದಕ್ಕೆ ನಾವು ತೆಂಗಿನಕಾಯಿ ಸೇರಿಸ್ತೇನೆ. ಅರ್ಧ ಕಪ್ ತೆಂಗಿನಕಾಯಿ ನಾನು ಅದಕ್ಕೇ ಸೇರಿಸ್ಕೊಳ್ತಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ. ಪೂರಿ ಹಾಫ್ ಮಾಡಿಕೊಳ್ಳಿಲ್ಲ. ಈಗ ಇದು ಸಕ್ಕರೆ ಪುಡಿ ಸೇರಿಸ್ಕೊಳ್ತೇನೆ. ಒಂದು ಕಪ್ಪು ರವೆಗೆ 3/4 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಪುಡಿ, ಈಗ ಏಲಕ್ಕಿ ಅದಕ್ಕೇ ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆ ಪುಡಿಗೆ. ಈಗ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಿದ್ದೇನೆ. ಇನ್ನು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾವು. ಈಗ ಸಾಕು. ಈಗ ಹಾಫ್ ಮಾಡ್ಕೊಳ್ತೀನಿ. ಈಗ ನೋಡಿ, ಇದು ಬಿಸಿ ಇದೆ. ಆದರೂ ಹೀಗೆ ಮುಟ್ಲಿಕ್ಕಾದರೆ ಸ್ವಲ್ಪನೇ ಇದು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ಪ್ಲೇಟಿಗೆ. ಹಾಗೆ ಇದನ್ನು ಸ್ವಲ್ಪನೇ ನಾವು ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಂಡೆ ಕಟ್ಟಿಕೊಳ್ತೇನೆ. ಒಮ್ಮೆಲೆ ಹಾಕೋದು ಬೇಡ, ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ತೇನೆ. ನಾನು ಕಟ್ಕೊಳ್ತೇನೆ. ಚೆನ್ನಾಗಿ ಬರ್ತದೆ. ಅವರದ್ದು ಬರ್ತ್ಡೇ ಇದ್ದರೆ, ಅಲ್ಲ ಯಾರಾದರೂ ನೆಂಟರು ಬರೋದಿದ್ದರೆ ನಾವು ಹೀಗೆ ಬರೀ ಅದನ್ನು ಹುರಿಯೋದೊಂದು ಕೆಲಸ ಅಷ್ಟೇ. ನೋಡಿದ್ರಲ್ಲ ರವೆ ಲಡ್ಡು ಮಾಡೋದನ್ನ. 1 ಕಪ್ಪು ರವೆಯಲ್ಲಿ 1 ಕಪ್ಪು ರವೆ, 3/4 ಕಪ್ಪು ಸಕ್ಕರೆ ಪುಡಿಯಲ್ಲಿ ಈಗ 16 ಲಡ್ಡು ಆಗಿದೆ. ನಮಗೆ ಸಾಧಾರಣದೊಂದು ಫಂಕ್ಷನ್ ಸುಧಾರಿಸಲಿಕ್ಕೆ ಆಗ್ತದೆ. 2 ಕಪ್ಪು ಇದ್ದರೆ 25 ಜನರಿಗೆ ಮಾಡ್ಬೋದು. ಹಾಗೆ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ವಿಜಯ ಲಾಕ್ಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಬೇಕು ನಮಗೆ. ಹಾಗೆ ನಿಮ್ಮದೆಲ್ಲರದ್ದು ಪ್ರೋತ್ಸಾಹ ಬೇಕು. ನಾನು ನಾಳೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.